ಕೇಂದ್ರ ಸರ್ಕಾರವು ಆಯುಧ ನಿರ್ಮಾಣ ಕಂಪನಿಗಳನ್ನು ಖಾಸಗೀಕರಣಗೊಳಿಸಲು ತೀರ್ಮಾನಿಸಿರುವ ಕೇಂದ್ರ ಸರ್ಕಾರ ಜನವಿರೋಧಿ ನೀತಿಯನ್ನ ಪ್ರತಿಭಟಿಸಿ ಸಿಐಟಿಯು ನೇತೃತ್ವದಲ್ಲಿ ಉಪ್ಪಳ ಅಂಚೆ ಕಚೇರಿ ಎದುರು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷೆ ಕಾಮ್ವೇಬಿ ಶೆಟ್ಟಿ ಪ್ರತಿಭಟನಾ ಧರಣಿಯನ್ನ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ದೇಶದ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡುತ್ತಿದ್ದು, ಇದು ಅಪಾಯಕಾರಿ ನಡೆಯಾಗಿದೆ. ಮಾತ್ರವಲ್ಲದೆ ಇನ್ನು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನ ಪ್ರತಿಭಟಿಸಿದವರ ಮೇಲೆ ಜಾಮೀನು ರಹಿತ ಕೇಸ್ ಹಾಕುವ ನೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಪಮಾನವೆಂದು ಹೇಳಿದರು. ಅಲ್ಪ ಬೆಂಕುನಂಚಿನ ಕಾರ್ಮಿಕರನ್ನು ಬಾದಿಡುವಾಡುನಂಚಿನ ತೀರ್ಮಾನವಾಗೊಂಡು ಇನಿ ಬರ್ತದೆ. ನಮ್ಮ ಏಪಲ ಖಾಸಗಿ ಮಲ್ಪನೆಗೆ ಎದುರು ಮಲ್ಕೊಂಡಿದ್ದನಂಜನ ಒಂದು ಪ್ರಸ್ಥಾನವಾದೊಂದು ಸಿಐ ಆಂಡ ಈ ಮೇಘಾಲಯನ ಖಾಸಗೀಕರಣ ಮಲ್ಪನಾಗ ಮೂಲ ಬೆಂಕುನಂಚಿನ PMS ಸಮೇತ ಈ ಸಮರಡು ಭಾಗವಹಿಸಿದಕ್ಕೂ ನಾವು ನಮ್ಮ ಮಾತೆಲ್ಲ ಕೂಡ ಏನವಾದುಂಟು. ಇನ್ನು ನಮ್ಮ ದೇಶದ ಆಡಳಿತ ಮಲ್ಪನಂಚಿನ BJP ಸರ್ಕಾರ ಕಾರ್ಮಿಕರಿಗೆ ಹೆಂಚಿನ ಪೂರ ಅನ್ಯಾಯ ಮಲ್ಪರ ಪುನ ಆ ಪೂರ ಅನ್ಯಾಯ ಮಲ್ತಂದ ಅದೊಂದು ದುಮ್ಮುಗೋ ಒಂದು ಪುನ ಇನಿ ನಮ್ಮ ದೇಶದ ಭದ್ರತೆಗೆ ಬಡ ಇನಂಚಿನ ಈ ಆಯುಧ ನಿರ್ಮಾಣ ಶಾಲೆಯನ್ನು ಬಂದು ಅಂಟನಾಂಡ ಇದೇನು ಖಾಸಗೀಕರಣ ಮಲ್ತನಾಂಡ ಏತೋ ಕಾರ್ಮಿಕರು ಪಟ್ಟಿನಿ ಮರಣಗೂ ಹೋರಾಡಾದವರು. ಪ್ರತಿಭಟನೆಯಲ್ಲಿ ಪ್ರಶಾಂತ್ ಕನಿಲಾ, ರವೀಂದ್ರ ಶೆಟ್ಟಿ, ಡಿ ಕಮಲಾಕ್ಷ, ಮೊಯಿದ್ ಬಂದ್ಯೂಡ್, ಫಾರೂಕ್ ಸಿರಿಯಾ ಮೊದಲಾದವರು ನೇತೃತ್ವ ನೀಡಿದರು. ರೆಹಮಾನ್ V4 ನ್ಯೂಸ್, ಮಂಜೇಶ್ವರ.